ಅಫಘಾನಿಸ್ತಾನದಲ್ಲಿ ತಾಲಿಬಾನ್ ಮೇಲುಗೈಯನ್ನ ಸಾಧಿಸ್ತಾ ಇದ್ದಂತೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ಭಾರತದಲ್ಲಿ ಇರುವವರನ್ನ ಏರ್ ಲಿಫ್ಟ್ ಮಾಡಲಾಗಿದ್ದು ಉಳ್ಳಾಲ ನಿವಾಸಿ ಮೆಲ್ವಿನ್ ಬುಧವಾರ ರಾತ್ರಿ ಮನೆಯನ್ನ ತಲುಪಿದ್ದಾರೆ. ಇದೀಗ ಮನೆ ಮಂದಿ ಕೊಂಚ ನಿರಾಳರಾಗಿದ್ದಾರೆ. ಇನ್ನು ತಾನು ಅನುಭವಿಸಿ ಬಂದ ಯಾತನೆಯನ್ನ ಮೆಲ್ವಿನ್ ಮಾಧ್ಯಮಗಳ ಮುಂದೆ ಇಟ್ಟಿದ್ದು ಪಾರಾಗಿ ಬಂದ ಬಗೆಯ ಕುರಿತು ವಿವರಣೆಯನ್ನ ನೀಡಿದ್ದಾರೆ. ಕಾಬೂಲ್ನಿಂದ ಭಾರತೀಯ ವಾಯುಸೇನೆ ಏರ್ ಲಿಫ್ಟ್ ಮಾಡಿದ್ದು ಕಾಬೂಲ್ನಿಂದ ಗುಜರಾತಿಗೆ ಆಗಮಿಸಿ ಹೊಸದೆಹಲಿಯ ಮೂಲಕ ಬೆಂಗಳೂರು ಮಾರ್ಗವಾಗಿ ಬುಧವಾರ ರಾತ್ರಿ ಉಳ್ಳಾಲದ ಮನೆಗೆ ಬಂದಿದ್ದೇನೆ ಎಂದು ಮೆಲ್ವಿನ್ ತಿಳಿಸಿದ್ದಾರೆ. ನಾನು ಎಲೆಕ್ಟ್ರಿಷಿಯನ್ಸ್ ಆಗಿದ್ದು ಅಲ್ಲಿನ ಆಸ್ಪತ್ರೆಯೊಂದರಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೆ. ನಾನು ಬಂದ ವಿಮಾನದಲ್ಲಿ 180 ಮಂದಿ ಸಿಬ್ಬಂದಿ ಇದ್ರು ಎಂದು ಮೆಲ್ವಿನ್ ಹೇಳಿದ್ದಾರೆ. ಫ್ಲೈಟ್ ಬಂತು ಕಾಬೂಲಿಗೆ, ನಮ್ಮ ಏರ್ವೇಸ್ಗೆ. ಅವರಲ್ಲಿಂದ ಏರ್ ಲಿಫ್ಟ್ ಮಾಡಿದ್ರು ನಾನು ಗುಜರಾತಿನಿಂದ ದಿಲ್ಲಿಗೆ ಅವರು ಟ್ರಾನ್ಸ್ಫರ್ ಮಾಡಿದ್ರು. ಸರ್, ಮತ್ತೆ ಅಲ್ಲಿ ಏನು ಕೆಲಸ ಮಾಡ್ತಾ ಇದ್ರಿ ನೀವು? ನಾನು ಎಲೆಕ್ಟ್ರಿಷಿಯನ್ ಆಗಿ ಒಂದು ಹಾಸ್ಪಿಟಲ್ ಅಲ್ಲಿ ಮೇಂಟೆನೆನ್ಸ್ ಎಲ್ಲ ಕೆಲಸ ಮಾಡ್ತಾ ಇದ್ದೆ. ಸರ್, ಸದ್ಯ ಸ್ಥಿತಿ ಯಾವ ರೀತಿಯಾಗಿದೆ ಅಫ್ಘಾನಿಸ್ತಾನದಲ್ಲಿ? ತಾಲಿಬಾನಿಗಳು ಹೇಗೆ ಇದು ಮಾಡ್ತಿದ್ದಾರೆ ಅಂತ ಹೇಳಿ? ತಾಲಿಬಾನ್ ಅವರು ಈಗ ಇಡೀ ಅಫ್ಘಾನಿಸ್ತಾನವನ್ನೇ ಮುತ್ತಿಗೆ ಹಾಕಿದ್ದಾರೆ. ಕಾಬೂಲ್ ಸಿಟಿ ಮಾತ್ರ ಸ್ವಲ್ಪ ಅವರ ಕೈಯಲ್ಲಿ ಇಲ್ಲ. ಇಷ್ಟ ತನಕ ಏರ್ಪೋರ್ಟ್ ಅಮೆರಿಕನ್ ಕೈಯಲ್ಲಿದೆ. ಸೊ ಇನ್ನು ಮುಂದೆ ಎಲ್ಲಿಗಾಗುದಿಲ್ಲ, ಅದು ಕೂಡ ಅವರು ಮುತ್ತಿಗೆ ಹಾಕಬಹುದು. ಸರ್, ಎಷ್ಟು ಮಂದಿ ಇಂಡಿಯನ್ಸ್ ಇದ್ದಾರೆ? ಮತ್ತೆ ನೀವು ಬಂದ ಫ್ಲೈಟ್ ಅಲ್ಲಿ ಎಷ್ಟು ಮಂದಿಯನ್ನು ರಕ್ಷಣೆ ಮಾಡಿದ್ದಾರೆ? ನಾನು ಬಂದ ಫ್ಲೈಟ್ ಅಲ್ಲಿ ಒಂದು 190 ಜನ ಇದ್ರು. ಅದರಲ್ಲಿ ಎಂಬಸಿ ಸ್ಟಾಫ್ಸ್ ಮತ್ತು ಸೆಕ್ಯೂರಿಟಿ ಫೋರ್ಸಸ್ ಎಲ್ಲ ಇದ್ರು. ಮತ್ತೆ ಒಂದು ನಾವು 7 ಜನ ಒಳಗೆ ಬೇಸ್ ಸರ್ಕಾರ ಇದ್ರೆ ನಾನು ಹೋಗುದಿಲ್ಲ. ಮತ್ತೆ ಅಮೆರಿಕನ್ ಬೇಸ್ ಬಂದ್ರೆ ಅಲ್ಲಿಗೆ ಹೋಗುವ ನಿರ್ಧಾರ. ಥ್ಯಾಂಕ್ ಯು.